ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರಡಿ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸುಮಾರು 3 ತಿಂಗಳ ಮುಂಚೆ ನಾನು ಬೆಂಗಳೂರು ಪ್ರವಾಸ ಕೈಗೊಂಡಾಗ ನಮ್ಮ ಅಕ್ಕರವರಾದ ಪಂಕಜಮ್ಮನವರು ಭೇಟಿಯಾದಾಗ ಅವರು ಹೇಳಿದರು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಮಂಗಳೂರು ನಿರಂತರ ಸಮಾಜ ಸೇವೆ, ನಿರಂತರ ಬಡವರ ಸೇವೆ ಯಾವಾಗಲೂ ಮಾಡ್ತಾ ಇರ್ತೀರಿ, ಈಗ ಯಾಕೆ ಸೈಲೆಂಟಾಗಿ ಕೂತಿದ್ದೀರಂತ ನನಗೆ ಪ್ರಶ್ನೆ ಮಾಡಿದಾಗ ನಾನು ಹೇಳಿದೆ, ನಮ್ಮದು ಪರಿಸ್ಥಿತಿ ಹಾಗೆ ಉಂಟು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಹೇಳಿದರು, ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ರಾಜ್ಯದಾದ್ಯಂತ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಉಂಟು. ಹಾಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಾಡೋಣ, ನೀವು ನಮ್ಮೊಟ್ಟಿಗೆ ಬಂದು ಕೈ ಜೋಡಿಸಿ ಅಂತ ಕೇಳಿದಾಗ ನಾನು ಅಮ್ಮನ ಹತ್ರ ಅಂತ ಒಪ್ಪಿಕೊಂಡೆ. ಅವರು 1 ವಾರ ಬಿಟ್ಟು ರಾಜ್ಯಾಧ್ಯಕ್ಷರು ಮಂಜಣ್ಣನವರ ಹತ್ರ ಸಂಪರ್ಕ ಮಾಡಿ ಅವರ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡು ನಿಮ್ಮನ್ನೇ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೇವೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಎಲ್ಲ ಸಂಘಟನೆ ಇರೋದು ಮೇಲ್ಮಟ್ಟಕ್ಕೆ, ರೈತ ಸಂಘಟನೆ ತಳಮಟ್ಟದಿಂದ ಬಂದಿರುವಂಥದ್ದು. ಅದರೊಟ್ಟಿಗೆ ನನಗೆ ಕೆಲಸ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ರಾಜ್ಯಾಧ್ಯಕ್ಷ ಅರಳಪುರ ಮಂಜೇಗೌಡ, ಮಹಿಳಾ ಅಧ್ಯಕ್ಷೆ ಪಂಕಜ್ ರವಿಶಂಕರ್ ಹಾಗೂ ಮಹಿಳಾ ಕಾರ್ಯಾಧ್ಯಕ್ಷೆ ನಾಗರತ್ನಮ್ಮ ಚೆನ್ನೇನಹಳ್ಳಿ ಮತ್ತು ರಾಜ್ಯ ಸಂಚಾಲಕ ಹರೀಶ್ ಉಲಿವಾಲಾ ಅವರ ಸಮ್ಮುಖದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಗಿರೀಶ್ ಕೊಟ್ಟಾರಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಸುದೇಶ್ ಆಚಾರ್ಯ ಪೆರಂಜಿ ಹಾಗೂ ಮಹಿಳಾ ಅಧ್ಯಕ್ಷರನ್ನಾಗಿ ಹೇಮಾ ಪ್ರಕಾಶ್ ಹೆಗಡೆ, ಮಹಿಳಾ ಉಪಾಧ್ಯಕ್ಷರನ್ನಾಗಿ ಪ್ರತಿಭಾ ಸಾಲಿಯನ್ ಅವರನ್ನ ಆಯ್ಕೆ ಮಾಡಲಾಯಿತು. ಎಲ್ಲ ಪದಾಧಿಕಾರಿಗಳು ನಾವು ಸಂಘಟನೆ ಮಾಡ್ತಿದ್ದಾಗ ಯಾಕೆ ನಾವು ಮಂಗಳೂರಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬಾರ್ದು? ಅಲ್ಲಿ ಎಷ್ಟೊಂದು ಕುಂದುಕೊರತೆಗಳಿದೆ ನೋಡಿ. ಡೀಸೆಲ್ಲು, ಪೆಟ್ರೋಲ್ ಬೆಲೆ, ಇವತ್ತು ವಿದ್ಯುತ್ ದರ, ಎಷ್ಟು ಜನಕ್ಕೆ ಅನ್ಯಾಯ ನಡೀತಾ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಅವರು ಮೂಗು ನೇರಕ್ಕೆ ಮಾತಾಡಿ ಅವ್ರ ಕಣ್ಣಲ್ಲಿ ನೀರು ಹಾಕಿ ಅವರೇ ಕಣ್ಣೀರು ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಜನಗಳನ್ನು ಸ್ಪಂದಿಸಿ ಜನಗಳ ಕಣ್ಣೀರನ್ನು ಒರೆಸುವಂಥ ಯಾವ ಕೆಲಸಗಳು ಯಾವ ಪಕ್ಷದವರು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರುಗಳಿಗೂ ಈ ಕೊರೋನಾ ಬಂದು ಕಟ್ಟಾಕ್ಬಿಟ್ಟಿದೆ ಜನಗಳನ್ನ. ಅಂಥ ಸ್ಥಿತಿಯಲ್ಲಿ ಇವ್ರುಗಳು ಸೀಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ನನಗೆ ಆ ಪೋಸ್ಟ್ ಕೊಟ್ಟಿಲ್ಲ, ನನಗೆ ಈ ಪೋಸ್ಟ್ ಬೇಕು, ನನಗೆ ಈ ಪೋಸ್ಟ್ ಕೊಡು ಅಂತ ಹೇಸಿಗೆ ಆಗ್ತಾಯಿದೆ ನಮ್ಗಳಿಗೆ. ನಾವು ಇವ್ರನ್ನ ಆರಿಸಿ ಕಳಿಸಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಅಂತ ನಾವು ಕಳಿಸಿದ್ರೆ ಸೀಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ ಅಂದರೆ ನಾವೆಷ್ಟು ದಡ್ಡಿದ್ದೀವಿ ಜನಗಳು. ನಾವು ಮೊದಲು ಎಚ್ಚೆತ್ಕೋಬೇಕು, ನಾವು ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧ್ಯಕ್ಷರಾದ ಕುಮಾರ್ ಚನ್ನರಾಯಪಟ್ಟಣ ಹಾಗೂ ಕಾರ್ಯಾಧ್ಯಕ್ಷ ಧರಣೇಶ್ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಈ ರಾಜ್ಯದ ರೈತ ಸಂಘ ಸಂಪೂರ್ಣವಾಗಿ ಮಂಗಳೂರು ಏನಿದೆ ಇವತ್ತು ಬೀಡಿ ಕಾರ್ಮಿಕರು ಇರ್ಬೋದು, ಸ್ವಸಹಾಯ ಸಂಘ ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಇರ್ಬೋದು, ಇವತ್ತು ಎಲ್ಲರೂ ರೈತರ ಮಕ್ಕಳೇ. ಮೀನು ಏನು ಹಿಡಿತಿದ್ರೆ ಅವರು ಒಂದು ಭಾಗ, ಬಿಡಿ ಕಟ್ಟೋರು ಒಂದು ಭಾಗ, ರೈತರು ಅನ್ನ ಹಾಕೋರು ಒಂದು ಭಾಗ. ಇವ್ರಿಗೇನೇ ಒಂದು ತೊಂದರೆ ಆಯಿತು ಅಂದರೆ, ಯಾವುದೇ ಸರ್ಕಾರ ಸ್ಪಂದಿಸ್ತಿಲ್ಲ ಅಂದರೆ ಈ ರಾಜ್ಯದ ರೈತ ಸಂಘ ಅವ್ರ ಜೊತೆ ನಾವಿರ್ತೀವಿ. ನಾವಿವತ್ತು ರಿಪೇರಿ ಮಾಡೋಕ್ಕೆ ಹೊಂಟಿದ್ದೀವಿ ರಾಜ್ಯದಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕೊರೋನಾ ಬಂದಿರೋ ಒಂದು ಕಾಲದಲ್ಲಿ ಗೊತ್ತಾಗಿದೆ, ಇವತ್ತಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು. ಇವತ್ತು ದಕ್ಷಿಣ ಕನ್ನಡ ಮಂಗಳೂರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಕ್ಷಣಕ್ಕೆ ರೈತರಿಗೆ ಏನು ಮೀಟ್ರ್ ಹಾಕಕ್ಕೆ ಹೊಂಟಿದ್ದೀರಿ, ಈ ಒಂದು ಕಾಯ್ದೆನ ಇವತ್ತು ಖಾಸಗೀಕರಣಕ್ಕೆ ಏನು ಮಾಡಕ್ಕೆ ಹೊಂಟಿದ್ದೀರ KPTCLನ, ಇದನ್ನು ನಿಲ್ಲಬೇಕು. ನೀವೇನಾರು ಅದನ್ನು ಏನಾರು ನಿಲ್ದಲೆ ಹಳ್ಳಿ ರೈತರಿಗೆ ಏನಾರು ಮೀಟ್ರ್ ಹಾಕಕ್ಕೆ ಹೊಂಟ್ರೆ ಈಗಲೇ ಕರೆ ಕೊಟ್ಟಿದ್ದೀವಿ, ಪ್ರಾಣ ಒಂದು ಬಿಟ್ಟು ಅವ್ರನ್ನ ನಮ್ಮ ಪಂಪ್ ಸೆಟ್ ಹತ್ರಕ್ಕೆ ಬಂದರೆ ಕಟಾಕಿ ಕೂಡಾಕಿ ಅಂತ ಇವತ್ತಲ್ಲೇ ಕರೆ ಕೊಟ್ಟಿದ್ವಿ.